ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹನುಮಗಿರಿಯ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಇದೇ ಏಪ್ರಿಲ್ 9ರಿಂದ 12ರವರೆಗೆ ನಡೆಯಲಿರುವಂತಹ ಹನುಮಗಿರಿ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿಕೊಂಡು ಬರ್ತಾ ಇದ್ದೇವೆ. ಬಹಳಷ್ಟು ವಿಭಿನ್ನವಾಗಿ ಬಹಳಷ್ಟು ವಿಭಿನ್ನ ರೀತಿಯಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಇದಕ್ಕಾಗಿ ಬೇರೆ ಬೇರೆ ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗ್ತಾ ಇದೆ. ಅದರಲ್ಲಿ ಮತ್ತೊಂದು ವಿಶೇಷವಾದ ವಿಚಾರ ಏನು ಅಂತ ಹೇಳಿದರೆ, ಅಯೋಧ್ಯೆಯ ಶ್ರೀರಾಮನ ಕ್ಷೇತ್ರದಿಂದ ಜೊತೆಗೆ ಕೊಪ್ಪಳದ ಅಂಜನಾದ್ರಿಯಿಂದ ಶ್ರೀರಾಮ ಮತ್ತು ಹನುಮನ ಕ್ಷೇತ್ರದಿಂದ ಜ್ಯೋತಿಯನ್ನು ತಂದು ಹನುಮಗಿರಿಗೆ ತರುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದು. ಸರಿಸುಮಾರು 14 ದಿನಗಳ ಕಾಲ 2609 ಕಿಲೋಮೀಟರ್ ಒಂದು ವ್ಯಾಪ್ತಿಯನ್ನು ಕ್ರಮಿಸಿ ಬರುವಂತಹ ಒಂದು ರಥದ ಹನುಮಜ್ಯೋತಿಯ ರಥಯಾತ್ರೆ ಇದು. ಸೊ ಈ ಒಂದು ಶ್ರೀರಾಮ ಹನುಮಜ್ಯೋತಿ ರಥಯಾತ್ರೆಗೆ ಹೊರಡುವಂತಹ ರಥ ಸೇವಕರ ಯಾತ್ರೆಗೆ ಚಾಲನೆ ಕೊಡುವಂತಹ ಒಂದು ಕೆಲಸಗಳು ಕೂಡ ಆಗಿದೆ. ಸೊ ಹಾಗಿದ್ರೆ ಈ ಒಂದು ಶ್ರೀರಾಮ ಹನುಮಜ್ಯೋತಿ ರಥಯಾತ್ರೆಯ ಒಟ್ಟು ಪರಿಕಲ್ಪನೆಗಳು ಏನೇನು, ಈ 14 ದಿನಗಳ ಪ್ರಯಾಣ ಹೇಗಿರುತ್ತೆ, ಇದಕ್ಕಾಗಿ ಯಾವ ರೀತಿಯ ಸಿದ್ಧತೆಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಶ್ರೀರಾಮ ಹನುಮಜ್ಯೋತಿ ರಥಯಾತ್ರೆ ಸಮಿತಿಯ ಸಂಚಾಲಕರಾಗಿರುವಂತಹ ಮುರಳೀಕೃಷ್ಣ ಹಸಂತಡ್ಕ ಅವರಿದ್ದಾರೆ. ಸೊ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ತೆ. ನಮಸ್ಕಾರ. ಬಹಳಷ್ಟು ವಿಭಿನ್ನವಾಗಿ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಮಾಡೋದಕ್ಕೆ ವ್ಯವಸ್ಥೆಗಳೆಲ್ಲ ಆಗಿದೆ. ಸೊ ಈ ಶ್ರೀರಾಮ ಹನುಮಜ್ಯೋತಿ ರಥಯಾತ್ರೆ ಇದರ ಬಗ್ಗೆ ಹೇಳೋದಿದ್ರೆ ಹೇಗೆ, ಏನು ಅಂತ? ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆ ಅಂತ ಕೇಳಿದರೆ, ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಕಾರ್ಯ ಜ್ಯೋತಿಯನ್ನು, ನಮ್ಮ ಸಂಸ್ಕೃತಿಯ ಮೇರುಪರ್ವವಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಿಂದ ಜ್ಯೋತಿಯನ್ನು ತಗೊಂಡು ಈ ಊರಿಗೆ ಬರುವಂಥದ್ದು. ಯಾಕೆ ಕಾರಣ ಅಂತ ಕೇಳಿದರೆ, ಹನುಮಗಿರಿಯ ಪಂಚಮುಖಿ ಆಂಜನೇಯ ಮತ್ತು ಕೋದಂಡರಾಮನ ಆ ಬ್ರಹ್ಮಕಲಶೋತ್ಸವದ ಒಂದು ಪವಿತ್ರ ಕ್ಷಣಗಳಲ್ಲಿ ದುಷ್ಟತನವನ್ನು ದೂರ ಮಾಡುವಂಥದ್ದು, ಈಗಾಗಲೇ ಉಲ್ಲೇಖಿಸಿದಂತೆ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಹೆಚ್ಚಿಸುವಂಥ ಜ್ಯೋತಿ, ದುಷ್ಟತನವನ್ನು ಶಿಕ್ಷಿಸುವಂಥ ಜ್ಯೋತಿ. ಜ್ಯೋತಿ ಅಂತ ಕೇಳಿದರೆ ಎರಡು ಭಾವನೆಗಳಿಂದ, ಒಂದು ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಉದ್ದೀಪನೆ ಮಾಡುವಂಥ ಜ್ಯೋತಿ, ಎರಡನೇದು ಕ್ರೂರತನ ಇರ್ಬೋದು, ದುಷ್ಟತನ ಇರ್ಬೋದು ನಾಶ ಮಾಡುವಂಥ ಶಕ್ತಿ ಇರ್ತಕ್ಕಂಥ ಜ್ಯೋತಿ. ಈ ಜ್ಯೋತಿಯನ್ನು ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲೇ ಈ ಊರಿಗೆ ತರಬೇಕು. ಮತ್ತು ವಿಶೇಷವಾಗಿ ಆ ಜ್ಯೋತಿಯನ್ನು ನಮ್ಮ ಪುತ್ತೂರು ತಾಲೂಕಿನ ಪ್ರತಿ ಮನೆಗಳಿಗೆ ಈ ಒಂದು ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಿಮಿತ್ತವಾಗಿ ತಲುಪಿಸಬೇಕು ಅಂತ ಹೇಳೋ ಒಂದು ಮಹತ್ ಸಂಕಲ್ಪದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅಯೋಧ್ಯೆಯಿಂದ ಇದೇ ಬರುವ 27ನೇ ತಾರೀಕು ಅಂತ ಕೇಳಿದರೆ ಅತ್ಯಂತ ಪವಿತ್ರ, ನಾವು ನಿಶ್ಚಯ ಮಾಡಿರ್ತಕ್ಕಂಥದ್ದಲ್ಲ, ಅದನ್ನು ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ದೈವ ಸಂಕಲ್ಪ ಅಂತ ಹೇಳಿದರೆ ಇದು ಪವಿತ್ರವಾಗಿರ್ತಕ್ಕಂಥ ರಾಮನವಮಿಯ ದಿನವೇ ಈ ಒಂದು ಜ್ಯೋತಿ ಅಯೋಧ್ಯೆ ಅಂತ ಹೊರಡುವುದು ನಿಶ್ಚಯ ಆಗಿದೆ. ಬೆಳಿಗ್ಗೆ ಮುಂಜಾವ ಅಯೋಧ್ಯೆ ಶ್ರೀರಾಮಚಂದ್ರನ ಜನ್ಮಭೂಮಿ ಬಾಲರಾಮನ ಆ ಸನ್ನಿಧಿಯಿಂದ ಹೊರಡುವಂಥ ಜ್ಯೋತಿ, ಅಲ್ಲಿ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಗೋಪಾಲ್ಜಿಯವರು ಈ ಆ ರಥಯಾತ್ರೆಗೆ ಅಲ್ಲಿ ಜ್ಯೋತಿಯ ರಥಯಾತ್ರೆಗೆ ಅಲ್ಲಿ ಚಾಲನೆಯನ್ನು ಕೊಡುವವರಿದ್ದಾರೆ. ಅದರ ಮೊದಲೇ ನಮ್ಮ ಕಾರ್ಯಕರ್ತರು ಕಾಶಿ ವಿಶ್ವನಾಥನ ದರ್ಶನ ಮತ್ತು ಪ್ರಯಾಗ್ರಾಜ್ನಿಂದ ತ್ರಿವೇಣಿ ಸಂಗಮದಿಂದ ಪವಿತ್ರವಾಗಿರ್ತಕ್ಕಂಥ ಗಂಗಾಜಲ ಮತ್ತು ಅಯೋಧ್ಯೆಯಿಂದ ಮೃತ್ತಿಕೆಯನ್ನು ಸಂಗ್ರಹಿಸಿ ಈ ರಥದಲ್ಲಿ ಇಡುವವರಿದ್ದಾರೆ. 27ನೇ ತಾರೀಕು ರಾಮನವಮಿ ದಿನ ಹೊರಡುವಂಥ ರಥಯಾತ್ರೆ ಸುಮಾರು 7-8 ರಾಜ್ಯಗಳನ್ನು ಸಂಚರಿಸಿ ಕರ್ನಾಟಕಕ್ಕೆ 30ನೇ ತಾರೀಕು ಕರ್ನಾಟಕಕ್ಕೆ ಬಿಜಾಪುರದ ಮುಖಾಂತರ ಪ್ರವೇಶವನ್ನು ಮಾಡುತ್ತೆ. 30ನೇ ತಾರೀಕು ಗಂಗಾವತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮುಖಾಂತರ ಅಲ್ಲಿರ್ತಕ್ಕಂಥ ಆಂಜನೇಯನ ಜನ್ಮಭೂಮಿ ಪವಿತ್ರ ಭೂಮಿಯಾಗಿರ್ತಕ್ಕಂಥ ಕಿಷ್ಕಿಂದೆ ಅಂದರೆ ಅಂಜನಾದ್ರಿ ಮುಖಾಂತರ ಆ ರಥ ಸಾಗಿ ಬರಲಿಕ್ಕಿದೆ. ನಮ್ಮ ಯೋಚನೆ ಏನಾಯಿತು ಅಂತ ಕೇಳಿದರೆ, ಯಾವಾಗ ರಾಮಜ್ಯೋತಿ ಅಯೋಧ್ಯೆಯಿಂದ ಬರುತ್ತಾ ರಾಮ ಸೇವಕನಾಗಿರ್ತಕ್ಕಂಥ ಆಂಜನೇಯನ ಜ್ಯೋತಿಯು ಇಲ್ಲಿ ತರಬೇಕು ಅಂತ ಹೇಳುವಂಥದ್ದು ಒಂದು ಮಹತ್ ಸಂಕಲ್ಪ ಇತ್ತು. ಆ ದೃಷ್ಟಿಯಿಂದ ಅಂಜನಾದ್ರಿಯಿಂದ 31ನೇ ತಾರೀಕು ಬೆಳಿಗ್ಗೆ ಆ ಅಂಜನಾದ್ರಿ ಬೆಟ್ಟವನ್ನು ಹತ್ತಿ ನಮ್ಮ ಕಾರ್ಯಕರ್ತರು ಆ ಜ್ಯೋತಿಯನ್ನು ತರುವವರಿದ್ದಾರೆ. ಆ ಊರಿನ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ವಿವಿಧ ಹಿಂದೂ ಧರ್ಮದ ಭಕ್ತಾದಿಗಳಿರ್ಬೋದು, ಅಲ್ಲಿಯ ನಾಯಕರುಗಳು, ಸಂಘಟನೆಯ ಕಾರ್ಯಕರ್ತರುಗಳನ್ನು ಸೇರಿಸಿಕೊಂಡು ಈ ರಥ ಅಲ್ಲಿಂದ ಮುಂದುವರಿಯುತ್ತೆ. ಅಲ್ಲಿಂದ ಚಿತ್ರದುರ್ಗ ಬಂದು ಚಿತ್ರದುರ್ಗದಿಂದ ಶಿವಮೊಗ್ಗದಿಂದ ಶೃಂಗೇರಿಯಾಗಿ ಕಾರ್ಕಳಕ್ಕೆ 1ನೇ ತಾರೀಕು ಸಂಜೆ ಬರುತ್ತೆ. 1ನೇ ತಾರೀಕು ಸಂಜೆ ಕಾರ್ಕಳದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಸ್ವಾಗತ ಮಾಡಿಗೆ ಈಗಾಗಲೇ ವಿಶೇಷವಾಗಿರ್ತಕ್ಕಂಥ ಏರ್ಪಾಡುಗಳು, ಅಲ್ಲಿ ಸಭೆಗಳನ್ನು ನಡೆಸಿ ಚರ್ಚೆಗಳನ್ನು ಮಾಡಲಾಗಿದೆ. 1ನೇ ತಾರೀಕು ಸಂಜೆ ಸುಮಾರು 4-4:30 ಗಂಟೆಗೆ ಭವ್ಯವಾಗಿರ್ತಕ್ಕಂಥ ವಾಹನ ಜಾಥದ ಮುಖಾಂತರ ಈ ರಥಕ್ಕೆ ಸ್ವಾಗತವನ್ನು ಕೊಡುವಂಥದ್ದು. ಮತ್ತು ಇನ್ನು 1ನೇ ತಾರೀಕಿಂದ ಅಲ್ಲಿ ಹೊಸ ಮತ್ತೊಂದು ರಥದ ಮುಖಾಂತರ, ಯಾಕೆಂತ ಕೇಳಿದರೆ ಈ ಕಡೆ ಬರುವಾಗ ಅದೊಂದು ವಿಶೇಷ ರಥಯಾತ್ರೆ ಮುಖಾಂತರ ಬರಬೇಕು ಅಂತ ಹೇಳುವಂಥ ಒಂದು ಯೋಚನೆಯೊಟ್ಟಿಗೆ
ಆ ರಥಯಾತ್ರೆ 1ನೇ ತಾರೀಕು ಕಾರ್ಕಳದಲ್ಲಿ ಸ್ವಾಗತ ಆಗಿ ಕಾರ್ಕಳದಿಂದ 2ನೇ ತಾರೀಕು ಬೆಳಿಗ್ಗೆ ಕಾರ್ಕಳದಿಂದ ಹೊರಡುವಂಥ ಯೋಜನೆಗಳನ್ನ ಮಾಡಲಾಗಿದೆ. 2ನೇ ತಾರೀಕು ಮಂಗಳೂರು, ಪಡುಬಿದ್ರೆ, ಬಪ್ಪನಾಡು, ಸುರತ್ಕಲ್, ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರ, ಹಾಗೆ ಅಡ್ಯಾರು, ಪರಂಗಿಪೇಟೆ, BC ರೋಡ್ ಮುಖಾಂತರ ಕಲ್ಲಡ್ಕದ ಒಂದು ಶಕ್ತಿ ಕೇಂದ್ರ ಆಗಿರ್ತಕ್ಕಂಥ ಶ್ರೀರಾಮ ಕ್ಷೇತ್ರದ ಮುಖಾಂತರ ಈ ರಥಯಾತ್ರೆ ಸಾಗಿ ಬರ್ತಾ ಇದೆ. ವಿಶೇಷವಾಗಿ ಈ ಪುತ್ತೂರು ತಾಲೂಕನ್ನು ಒಂದು ಕೇಂದ್ರೀಕೃತ ಮಾಡಿಕೊಂಡು ಈ ಭಾಗದ ಎಲ್ಲ ಮನೆಗಳಿಗೆ ಇದು ಜ್ಯೋತಿಯನ್ನು, ಪ್ರಭೆಯನ್ನು ಪ್ರತಿ ಮನೆಗಳಿಗೆ ತಲುಪಿಸಬೇಕು ಅಂತ ಸಂಕಲ್ಪ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಕಾರ್ಯ 3ನೇ ತಾರೀಕಿಗೆ ಪುತ್ತೂರಿನ ನಮ್ಮ ಸೀಮಾಧಿಪತಿ ಆಗಿರ್ತಕ್ಕಂಥ ಮಲಿಂಗೇಶ್ವರನ ಸನ್ನಿಧಿಗೆ ಬರುತ್ತೆ. ಬರಬೇಕಾದ್ರೆ ನಾವು ಯೋಚನೆ ಮಾಡಿದಂತೆ ಸುಮಾರು 80 ಕೇಂದ್ರಗಳನ್ನು ನಿಶ್ಚಯ ಮಾಡಿದ್ದೇವೆ. ಅದು ಗ್ರಾಮದ ದೇವಸ್ಥಾನಗಳಿರ್ಬೋದು, ಪ್ರಮುಖ ಧಾರ್ಮಿಕ ಕೇಂದ್ರಗಳಿರ್ಬೋದು. ಈ ಕೇಂದ್ರಗಳಿಗೆ ಜ್ಯೋತಿಯನ್ನು ನಮ್ಮ ರಥದ ಯಾತ್ರೆಯ ಮುಖಾಂತರ ತಲುಪಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನಾವು ಮಾಡ್ತೇವೆ. ಜೊತೆಗೆ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ದೈವಸ್ಥಾನಗಳು, ಭಜನಾ ಮಂದಿರಗಳು, ಆಯಾಯ ಧಾರ್ಮಿಕ ಕೇಂದ್ರಗಳಿಗೆ ನಮ್ಮ ಕಡೆಯಿಂದ ಒಂದು ಜ್ಯೋತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕೆಂದರೆ ನಮ್ಮ ಸಂಕಲ್ಪ ನಾಡ್ದು 11ನೇ ತಾರೀಕಿಗೆ ಹನುಮಗಿರಿಯಲ್ಲಿ ನಡೆಯುವಂಥ ರಾಮತಾರಕ ಯಜ್ಞ ತನಕ ಈ ಜ್ಯೋತಿ ಇರಬೇಕು. ಮತ್ತು ಈ ಜ್ಯೋತಿಯಿಂದ ನಾವು ಕೊಟ್ಟಿರ್ತಕ್ಕಂಥ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಜ್ಯೋತಿಯಿಂದ ಪ್ರತಿ ಮನೆಗೆ ಆ ಜ್ಯೋತಿ, ಪ್ರತಿ ಮನೆಯ ದೀಪವನ್ನು ಬೆಳಗಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಸತ್ಸಂಕಲ್ಪದೊಂದಿಗೆ ಈ ಜ್ಯೋತಿಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ತಾಲೂಕಲ್ಲಿ ಸುಮಾರು 80 ಧಾರ್ಮಿಕ ಕೇಂದ್ರಗಳಿಗೆ ನಮ್ಮ ಕಡೆಯಿಂದ ಜ್ಯೋತಿ ಹೋಗುತ್ತೆ. ಮತ್ತು ಅಲ್ಲಿಂದ ಬಾಕಿ ಉಳಿದ ಕಡೆಗಳಿಗೆ ಸುಮಾರು 400ರಿಂದ 450 ಕೇಂದ್ರಗಳಿಗೆ ನಾವೇ ಜ್ಯೋತಿಯನ್ನು ಕೊಟ್ಟು, ಆ ದೀಪವನ್ನು ಕೊಟ್ಟು ಜ್ಯೋತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮೆಲ್ಲರ ಅಪೇಕ್ಷೆ ಮತ್ತು ಎಲ್ಲರಲ್ಲಿ ವಿನಂತಿ ಏನು ಅಂತ ಕೇಳಿದರೆ, ನಮ್ಮ ಕಾರ್ಯಕರ್ತರು, ಹಿರಿಯರ ಮಾರ್ಗದರ್ಶನ, ಕಾರ್ಯಕರ್ತರ ಸಂಕಲ್ಪ, ನಮ್ಮ ಯುವ ಕಾರ್ಯಕರ್ತರ ದೃಢವಾಗಿರ್ತಕ್ಕಂಥ, ಯಾಕಂದರೆ ಸಣ್ಣ ಕೆಲಸ ಎಲ್ಲ ಇದು. 14 ದಿವಸಗಳ ಕಾಲ ಅಲ್ಲಿಂದ ರಥಯಾತ್ರೆ ಅಲ್ಲಿಂದ ಬರುವಂಥದ್ದು. ಇಲ್ಲಿಂದ ಹೋಗಬೇಕಾದ್ರೆ ಇನ್ನೂ 4 ದಿನ ಬೇಕು. ಒಟ್ಟು ಹೆಚ್ಚು ಕಡಿಮೆ ಈ 18ರಿಂದ 20 ದಿನ ಈ ಪೂರ್ತಿಯಾಗಿ ನಮ್ಮ ಕಾರ್ಯಕರ್ತರು, ಸ್ವಯಂ ಸೇವಕರು, ರಥ ಸೇವಕರು ಈ ಕಾರ್ಯದಲ್ಲಿ ಭಾಗವಹಿಸುವರಿದ್ದಾರೆ. ಅವರು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವಂಥ ಕೆಲಸ ಇದು. ಯಾವುದೋ ಸಂಬಳಕ್ಕೋಸ್ಕರ ಹೋಗುವಂಥ ಕಾರ್ಯಕರ್ತರಲ್ಲ ಇದು. ಅವರು ತಮ್ಮ ಪೂರ್ತಿ ಜೀವನದ 20 ದಿನಗಳನ್ನು ಈ ಕಾರ್ಯದಲ್ಲಿ ಪವಿತ್ರ, ಅವರು ಅದೊಂದು ಯೋಗ ನಮಗೆ. ಆ 20 ದಿನಗಳನ್ನು ಅದರಲ್ಲಿ ತೊಡಗಿಸಿಕೊಳ್ಳುವವರಿದ್ದಾರೆ. ಅವರ ಆ ಕಾರ್ಯ ಮತ್ತು ಹಿರಿಯರ ಮಾರ್ಗದರ್ಶನ ಮುಖಾಂತರ ಈ ಜ್ಯೋತಿ ಪ್ರತಿ ಮನೆಗೆ ತಲುಪಬೇಕು ಅಂತ ಹೇಳೋ ಸತ್ಸಂಕಲ್ಪಕ್ಕೆ ಎಲ್ಲ ಹಿಂದೂ ಸಮಾಜ ಕೈ ಜೋಡಿಸಬೇಕು ಅಂತ ಹೇಳುವಂಥ ವಿನಂತಿ ಮಾಡ್ತಾ, ವಿಶೇಷವಾಗಿ ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಸಂದರ್ಭ ಅಯೋಧ್ಯೆಯಿಂದ ಮೃತ್ತಿಕೆ, ಪ್ರಯಾಗ್ರಾಜಿಂದ ಗಂಗಾ, ತ್ರಿವೇಣಿ ಸಂಗಮದಿಂದ ಗಂಗಾಜಲ, ಮತ್ತು ಕಿಷ್ಕಿಂದೆ ಅಂತ ಹೇಳಿದರೆ ಅಂಜನಾದ್ರಿಯಿಂದ ನಾವು ಹೋದಾಗ ಹೇಳಿದರು, ಇಲ್ಲಿ ಪಂಪಾ ಸರೋವರದ ಜಲವನ್ನು ನೀವು ಅಲ್ಲಿಗೆ ಕೊಂಡೋಗಬೇಕು ಅಂತ. ಅದಕ್ಕೋಸ್ಕರ ಪಂಪಾ ಸರೋವರದ ಪವಿತ್ರವಾಗಿರ್ತಕ್ಕಂಥ ಜಲ, ಕಿಷ್ಕಿಂದೆಯ ಕಲ್ಲು ಮತ್ತು ಅಂಜನಾದ್ರಿಯ ಮಣ್ಣು, ಈ ಮೂರನ್ನು ಒಟ್ಟು 5 ಸರಯೂ ನದಿಯ ತೀರ್ಥ, ಒಟ್ಟು 6 ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ಈ ರಥದಲ್ಲಿ ಜೋಡಿಸಿರ್ತೇವೆ. ಅದು ಅಂಜನಾದ್ರಿಯಿಂದ ಬಂದಿರತಕ್ಕಂಥ ಜ್ಯೋತಿ 9ನೇ ತಾರೀಕಿಗೆ ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲಿ ಆ ಜ್ಯೋತಿ ಇಲ್ಲಿ ಪಂಚಮುಖಿ ಆಂಜನೇಯನಿಗೆ ಸ್ಪರ್ಶಿಸುವ ಮುಖಾಂತರ ಆಂಜನೇಯ ಜ್ಯೋತಿಯ ಕಾರ್ಯಕ್ರಮ ಮುಗಿಯುತ್ತೆ. ಅಯೋಧ್ಯೆಯಿಂದ ಬಂದಿರತಕ್ಕಂಥ ರಾಮಜ್ಯೋತಿ ಅದು 11ನೇ ತಾರೀಕು ರಾಮತಾರಕ ಯಜ್ಞದ ಮುಖಾಂತರ ಅದರ ಆ ಜ್ಯೋತಿಯ ವಿಚಾರವನ್ನು ಕೊನೆಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು ಪುತ್ತೂರು ತಾಲೂಕಿನ 80ಕ್ಕಿಂತ ಹೆಚ್ಚು ಸಮಿತಿಗಳು, ವಿವಿಧ ನಗರ ಪ್ರದೇಶ ಇರ್ಬೋದು, ಗ್ರಾಮಾಂತರ ಪ್ರದೇಶಗಳು ಈ ಕಾರ್ಯದಲ್ಲಿ ಯಶಸ್ವಿಗೆ ನಮ್ಮ ರಥಯಾತ್ರೆ ಸಂಚಾಲಕರನ್ನ 80 ಕಡೆಗಳಲ್ಲಿ ರಥಯಾತ್ರೆ ಸಂಚಾಲಕರನ್ನ ಮಾಡಿದ್ದಾರೆ ಗ್ರಾಮಗಳಲ್ಲಿ. ಉದ್ದೇಶ ಇಷ್ಟೇ, ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳೋ ಕಾರ್ಯದಿಂದ ಮಾಡಿದ್ದೇವೆ. ಎಲ್ಲರೂ ಅತ್ಯಂತ ಸ್ವಯಂ ಸೇವೆಯಿಂದ ಇದು ರಾಮನ ಕಾರ್ಯ ಅಂತ, ಯಾಕೆಂತ ಕೇಳಿದರೆ ರಾಮನ ಕಾರ್ಯವೇ ವಿಶೇಷ. ಅಯೋಧ್ಯೆಯಿಂದ ಯಾವಾಗ ರಾಮಾಯಣದ ಕಾಲದಲ್ಲಿ ಆಂಜನೇಯನ ಕಾರ್ಯ ಯಾವ ರೀತಿ ಇತ್ತ, ಅದೇ ರೀತಿ ಆಂಜನೇಯ ಎಲ್ಲೂ ಫಲಾಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥ ಕಾರ್ಯ ಇತಿಹಾಸ. ಅದು ಇವತ್ತು ಇಲ್ಲೂ ಅದೇ, ಯಾವುದೋ ಒಂದು ಕೆಲಸ ನಮಗೆ ಆಗಬೇಕು ಅಂತ ಹೇಳುವಂಥ ಫಲಾಪೇಕ್ಷೆಗೋಸ್ಕರ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ಸ್ವಯಂ ಸೇವಕರುಗಳಿರ್ಬೋದು, ನಮ್ಮ ಸಂಚಾಲಕರುಗಳು ಮಾಡುವಂಥ ಕೆಲಸ ಅಲ್ಲ. ಇವತ್ತು ವಿಶೇಷವಾಗಿ ನಳಿನ್ ಕುಮಾರ್ ಕಟೀಲ್ರವರ ನೇತೃತ್ವದಲ್ಲಿ, ಬ್ರಹ್ಮಕಲಶೋತ್ಸವ ಸಮಿತಿಯ ನೇತೃತ್ವದಲ್ಲಿ, ನನ್ನ ಅಚ್ಯುತ ಮೂಡಿತರ ಅಂತ ವಿಶೇಷವಾಗಿರ್ತಕ್ಕಂಥ ನಮ್ಮ ಆ ಕ್ಷೇತ್ರದ ನಿರ್ಮಾತರಾಗಿರ್ತಕ್ಕಂಥ KM ನಟರಾಜ್ ಅವರು, ಹಾಗೆ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಗಳು ನಡೀತಾ ಇದೆ. ಇವತ್ತು ಈ ಕಾರ್ಯಕ್ಕೆ ಇಲ್ಲಿಂದ ಹೊರಡುವಂಥ ತಂಡಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ಸ್ನೇಹಿತರು, ಸಹೋದರರಾಗಿರ್ತಕ್ಕಂಥ ಪುಷ್ಪರಾಜ್ ಜೈನ್ ಅವರು ಪರಿಪೂರ್ಣವಾಗಿರ್ತಕ್ಕಂಥ ಹೃದಯಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ತಿಳಿಸಿ ಇವತ್ತು ಈ ರಥದ ಸೇವಕರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಿಂದ ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಬ್ಬ ಹಿರಿಯ ಸ್ವಯಂ ಸೇವಕರು, ನಮ್ಮೆಲ್ಲ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂಥ ರಂಗಮೂರ್ತಿಯವರು ನಮಗೆ ಶುಭವನ್ನು ಹಾರೈಸಿದ್ದಾರೆ. ವಿಶೇಷವಾಗಿ ಈ ಕ್ಷೇತ್ರ
ನಮ್ಮೆಲ್ಲರ ಯುವಕರಿಗೆ, ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ರೂಪವಾಗಿರ್ತಕ್ಕಂಥ ನೆಲಪಾಲಿನ ವೀರಾಂಜನೇಯ ಕ್ಷೇತ್ರದಿಂದ ಈ ರಥ ಹೊರಡುತ್ತೆ ಅಂತ ಹೇಳಿದರೆ ನಮಗೆ ನಿಶ್ಚಿಂತ. ಯಾಕೆ ಅಂತ ಕೇಳಿದರೆ ಇಲ್ಲಿಯ ಕ್ಷೇತ್ರದ ಶಕ್ತಿ ಅದೇ. ನಾವು ಒಳ್ಳೆಯ ಸತ್ಸಂಕಲ್ಪವನ್ನು ಇಟ್ಟುಕೊಂಡು ಯಾವ ಕಾರ್ಯಕ್ಕೆ ಇಳಿತೇವೆ ಅವ ನಮ್ಮ ಹಿಂದೆ ಇದ್ದಾನೆ. ಆ ಆಂಜನೇಯ, ವೀರಾಂಜನೇಯ ನಮ್ಮ ಹಿಂದೆ ಇದ್ದಾನೆ ಅಂತ ಹೇಳುವಂಥ ನಂಬಿಕೆ ನಮ್ಮದು. ಆ ವೀರಾಂಜನೇಯನ ಭಕ್ತಿಯ ಸಮರ್ಪಣೆಯ, ನಮ್ಮೆಲ್ಲರ ಸಮರ್ಪಣೆಯ ಕಾರಣಕ್ಕೋಸ್ಕರ ವೀರಾಂಜನೇಯ ನಮ್ಮ ಹಿಂದೆ ಇದ್ದಾನೆ, ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ನಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ತೊಂದರೆಗಳು, ಕೇಡುಗಳು ಆಗದ ರೀತಿಯಲ್ಲಿ ನಮ್ಮ ಬೆನ್ನೆಲುಬಾಗಿ ವೀರಾಂಜನೇಯನ ಅನುಗ್ರಹ ಇರುತ್ತೆ ಅಂತ ಹೇಳುವಂಥ ನಂಬಿಕೆಯೊಂದಿಗೆ ಪ್ರಭು ಶ್ರೀರಾಮಚಂದ್ರನ ಭವ್ಯವಾಗಿರ್ತಕ್ಕಂಥ ಪ್ರಭೆಯನ್ನು, ಜ್ಯೋತಿಯನ್ನು ಇಡೀ ನಾಡಿಗೆ ಪಸರಿಸಬೇಕು, ಅದು ಪ್ರತಿ ಮನೆಗಳಲ್ಲಿ ಜ್ಞಾನದ ಬೆಳಕಾಗಬೇಕು ಅಂತ ಹೇಳುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಚನೆಗಳನ್ನು, ವಿಚಾರಗಳನ್ನು ಇಟ್ಟುಕೊಂಡು ನಾವು ಇವತ್ತು ಹೊರಟಿದ್ದೇವೆ. ಇಡೀ ಸಮಾಜ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಕಾರ್ಯಕ್ಕೆ ಯಶಸ್ಸನ್ನು ಕೋರ್ತಾ ಇದ್ದೇನೆ. ಇದಕ್ಕೆ ವಾಹನ ಅಥವಾ ರಥದ ವ್ಯವಸ್ಥೆ ಹೇಗೆ? ಯಾಕಂತ ಹೇಳಿದ್ರೆ 2609 ಕಿಲೋಮೀಟರ್ಗಳು. ಸೊ ಇಲ್ಲಿ ರಥವನ್ನು ಬರುವಂಥ ಸಂದರ್ಭದಲ್ಲಿ ಸ್ವಾಗತಿಸುವಂಥದ್ದು ಅಥವಾ ಇಲ್ಲಿ ಜನರು ಭಾಗವಹಿಸುವಂಥದ್ದು ಹೇಗೆ ಅಂತಂದರೆ ಇಲ್ಲಿ ನೋಡಿ, ಅಯೋಧ್ಯೆಯಿಂದ ಹೊರಡಬೇಕಾದ್ರೆ ಸುಮಾರು 1200-1400 ಕಿಲೋಮೀಟರ್ಗಳಷ್ಟು ತುಂಬ ದೂರದ ಪ್ರಯಾಣ. ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದ್ದೇವೆ, ಒಂದು ವಿಶೇಷವಾಗಿರ್ತಕ್ಕಂಥ ವಾಹನವನ್ನು ಇವತ್ತು ಜೋಡಿಸಿದೆ. ನಮ್ಮ ಕಣ್ಣೆದುರು ಇದೆಯೇ ಇವತ್ತು. ಆ ವಾಹನದ ಮುಖಾಂತರ, ಆ ವಾಹನದಲ್ಲಿ ಸುಮಾರು 9 ರಿಂದ 10 ಜನ ಕಾರ್ಯಕರ್ತರು ಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡು ಅಲ್ಲಿಂದ ಬರ್ತಾರೆ. ಮತ್ತು 27ನೇ ತಾರೀಕು ಅಲ್ಲಿ ಅಯೋಧ್ಯೆ ರಥಕ್ಕೆ ಚಾಲನೆ ಸಿಗಬೇಕಾದ್ರೆ ನಮ್ಮ ಊರಿನಿಂದ ಸುಮಾರು 25 ರಿಂದ 30 ಜನ ಕಾರ್ಯಕರ್ತರು ಇನ್ನು ಜೊತೆಗೂಡಿಕೊಂಡು ನಾವು ಹೋಗೋರಿದ್ದೇವೆ. ಅವರೆಲ್ಲರ ಸನ್ನಿಧಿಯಲ್ಲಿ ಲಕ್ಷಾಂತರ ಜನ ಅವತ್ತು ರಾಮನವಮಿ ದಿನ ಅಲ್ಲಿ ಅಯೋಧ್ಯೆಯಲ್ಲಿ ಸೇರ್ತಾರೆ. ಅವರ ಸಮ್ಮುಖದಲ್ಲೇ ಈ ರಥಯಾತ್ರೆಗೆ ಚಾಲನೆ ಸಿಗುತ್ತೆ. ಅದು ಬೇರೆ ರಾಜ್ಯಗಳಲ್ಲಿ ಒಂದಷ್ಟು ಪ್ರಮುಖ ಕೇಂದ್ರಗಳಲ್ಲಿ ನಾವು ಸಂಪರ್ಕ ಮಾಡಿರ್ತಕ್ಕಂಥ ಕೇಂದ್ರ, ಅದಕ್ಕೆ ಸ್ವಾಗತ ಅರ್ಚನೆಗಳಾಗತ್ತೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ವಿಜಾಪುರದಲ್ಲಿ ಮತ್ತು ಗಂಗಾವತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮ ತಾರಕ ಜಪದ ಜೊತೆಗೆ ಹನುಮಾನ್ ಚಾಲಿಸದ ಮುಖಾಂತರ ಸಾವಿರಾರು ಮಂದಿ ಭಕ್ತರುಗಳ ಸಮ್ಮುಖದಲ್ಲಿ ಇದಕ್ಕೆ ಸ್ವಾಗತ, ಅರ್ಚನೆಗಳು, ಮೂರ್ತಿ ಪೂಜೆಗಳು, ಈ ರೀತಿಯ ಕಾರ್ಯಕ್ರಮದ ಮುಖಾಂತರ ಸ್ವಾಗತ ನಡೆಯುತ್ತೆ. ಅಲ್ಲಿಂದ ಗಂಗಾವತಿಯಿಂದ ಅಂಜನಾದ್ರಿಗೆ ಹೋಗಿ 31ನೇ ತಾರೀಕು ಬೆಳಿಗ್ಗೆ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹತ್ತಿ ಹನುಮತ್ ಜ್ಯೋತಿಯನ್ನು ತಗೊಂಡು ಬಂದ ನಂತರ ಪ್ರತಿ ಕೇಂದ್ರಗಳಲ್ಲಿ, ಅದು ಮಧ್ಯಾಹ್ನ ಕೂಡ್ಲಿಗಿ ಇರ್ಬೋದು, ಸಂಜೆ ಚಿತ್ರದುರ್ಗ ಇರ್ಬೋದು, ಮರು ದಿವಸ ಶಿವಮೊಗ್ಗ ಇರ್ಬೋದು, ಶೃಂಗೇರಿ ಇರ್ಬೋದು, ಕಾರ್ಕಳ ಮತ್ತು ಕಾರ್ಕಳ, ಪಡುಬಿದ್ರೆ, ಬಪ್ಪನಾಡು, ಸುರತ್ಕಲ್, ಕದ್ರಿ ಮಂಜುನಾಥ ಕ್ಷೇತ್ರ, ಹಾಗೆ ಕಲ್ಲಡ್ಕ ಶ್ರೀರಾಮ ಕ್ಷೇತ್ರ, ಈ ರೀತಿ ಪ್ರಮುಖ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳಲ್ಲಿ ಸ್ವಲ್ಪ ರಸ್ತೆ ಬದಿಗಳಲ್ಲಿರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳಲ್ಲಿ ಆ ಊರಿನ ಜನರನ್ನು ಸೇರಿಸಿ, ಆ ಊರಿನ ಮಹನೀಯರನ್ನು ಸೇರಿಸಿ, ತಾಯಂದಿರನ್ನು ಸೇರಿಸಿ ಅಲ್ಲೂ ರಾಮತಾರಕ ಮಂತ್ರವನ್ನು ಜಪಿಸಿ, ಅಲ್ಲಿ ಭಜನೆ, ರಾಮತಾರಕ ಮಂತ್ರ, ಹನುಮಾನ್ ಚಾಲಿಸ ಮುಖಾಂತರ ಈ ರಥಕ್ಕೆ ಸ್ವಾಗತವನ್ನು ಮಾಡುವವರಿದ್ದಾರೆ. ಜೊತೆಗೆ ವಿಶೇಷವಾಗಿ ಆರತಿಗಳು, ಪುಷ್ಪಾರ್ಚನೆಗಳು, ಈ ರೀತಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಎಲ್ಲ ಪ್ರಮುಖ ಕೇಂದ್ರಗಳಲ್ಲಿ ಮಾಡಲಿಕ್ಕಿದ್ದೇವೆ. ಜೊತೆಗೆ ಕಾರ್ಕಳದಿಂದ ನಮ್ಮ ಜೊತೆ ವಾದ್ಯದ ತಂಡವು ನಮ್ಮ ಜೊತೆ ಇರುತ್ತೆ, ಭಜನೆ ತಂಡವು ನಮ್ಮ ಜೊತೆ ಇರುತ್ತೆ, ಒಂದಷ್ಟು ವಾಹನಗಳು ನಮ್ಮ ಜೊತೆ ಇರುತ್ತೆ. ಮತ್ತು 2ನೇ ತಾರೀಕು ಕಾರ್ಕಳದಿಂದ ಹೊರಟು 9ನೇ ತಾರೀಕಿನ ತನಕ, 9ನೇ ತಾರೀಕಿಗೆ ಈ ರಥಯಾತ್ರೆ ಸಂಪನ್ನಗೊಳ್ಳುತ್ತೆ. 9ನೇ ತಾರೀಕು ಈ ಪಂಚಮುಖಿ ಆಂಜನೇಯನ ಕ್ಷೇತ್ರ ಇರತಕ್ಕಂಥ ನೆಟ್ಟಣಿಗಮುಡ್ನೂರು ಅಂದರೆ ಈಶ್ವರಮಂಗಲ ಭಾಗದ ಒಂದೇ ಗ್ರಾಮದಲ್ಲಿ ಇಡೀ ದಿನ ರಥ ಸಂಚಾರ ಇರುತ್ತೆ. ಕೊನೆಗೆ 9ನೇ ತಾರೀಕು ಸಂಜೆ ಅಲ್ಲಿ ಹೊರೆ ಕಾಣಿಕೆ, ಅಲ್ಲಿ ಯತಿವರಿಯರ ಮತ್ತು ತಂತ್ರಿಗಳ ಸ್ವಾಗತದ ಸಂದರ್ಭ ಈ ಆಂಜನೇಯನ ಬಂದಿರತಕ್ಕಂಥ, ಅಂಜನಾದ್ರಿಯಿಂದ ಬಂದಿರತಕ್ಕಂಥ ಹನುಮತ್ ಜ್ಯೋತಿ ಅಲ್ಲಿ ಪಂಚಮುಖಿ ಆಂಜನೇಯನ ದೀಪಕ್ಕೆ ಸ್ಪರ್ಶ ಮಾಡುವುದರ ಮುಖಾಂತರ ಈ ರಥಯಾತ್ರೆ ಕೊನೆಗೊಳ್ತದೆ. ಈ ರೀತಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನನಗೆ ಅನ್ನಿಸ್ತದೆ. ಯಾಕೆಂತ ಕೇಳಿದರೆ ಅಯೋಧ್ಯೆ ಮತ್ತೆ ಮರು ನಿರ್ಮಾಣ ಆಗಬೇಕಾದ್ರೆ ಲಕ್ಷಾಂತರ ಜನರ ತ್ಯಾಗ ಇತ್ತು, ಕೋಟ್ಯಾಂತರ ಜನರ ನಂಬಿಕೆಗಳ ಪ್ರತಿರೂಪ ಇತ್ತು. ಇವತ್ತು ಅದೇ ಕ್ಷೇತ್ರದಿಂದ ನಮ್ಮ ಊರಿಗೆ ಆ ಜ್ಯೋತಿ ಬರ್ತದೆ ಅಂತ ಹೇಳಿದ್ರೆ ಇದು ನಮ್ಮೆಲ್ಲರಿಗೆ ಭಾಗ್ಯ ಅಂತ ಹೇಳ್ತಾ ಆ ಭಾಗ್ಯದಲ್ಲಿ ತಾವೆಲ್ಲರೂ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಈಗ ಮನೆಗೆ ಜ್ಯೋತಿ ಅನ್ನುವಂಥದ್ದು ಈಗ ಒಂದಷ್ಟು ಧಾರ್ಮಿಕ ಕೇಂದ್ರಗಳಿಗೆ ನೀವು ತಲುಪಿಸ್ತೀರಿ, ಅಲ್ಲಿಂದ ಮನೆಗಳಿಗೆ ತೆಗೆದುಕೊಂಡು ಹೋಗುವಂಥದ್ದು ಹೇಗೆ, ಇದರ ಬಗ್ಗೆ ಸ್ವಲ್ಪ? ನಾನು ಈಗಲೇ ಹೇಳಿದಂತೆ ಪುತ್ತೂರು ತಾಲೂಕಿನ ಎಲ್ಲ 80 ಕೇಂದ್ರಗಳಿಗೆ ಈ ಜ್ಯೋತಿ ಸ್ವತಃ ರಥದ ಮುಖಾಂತರ ಹೋಗಿ ಕೊಡುವವರಿದ್ದೇವೆ. ಅದರಿಂದ ಒಳಗಡೆ ಹೋಗ್ಬೇಕಾದ್ರೆ, ಯಾಕಂದರೆ ನಮ್ಮ ಸಮಯ ಮತ್ತು ಹೋಗುವಂಥ ಅಂದರೆ ದಾರಿ ಈ ಎಲ್ಲ ಇದರನ್ನು ಸಮಸ್ಯೆಗಳನ್ನು ಇದಿಟ್ಟುಕೊಂಡು ಸುಮಾರು 80 ಕೇಂದ್ರಗಳನ್ನು ಈಗಾಗಲೇ ಗುರುತು ಮಾಡಿ ಅಲ್ಲಿ ತಿಳಿಸಿದ್ದೇವೆ. ಅಲ್ಲಿನ ನಂತರ ಆಯಾಯ ಹತ್ತಿರದ ಸುತ್ತಮುತ್ತಲಿನ ಧಾರ್ಮಿಕ ಕೇಂದ್ರದ ಪ್ರಮುಖರು
ಅಲ್ಲಿಗೆ ಸಂಬಂಧಪಟ್ಟವರು ಈ ಕೇಂದ್ರಕ್ಕೆ ಬಂದರೆ ನಾವು ಈಗಾಗಲೇ ಸುಮಾರು 450 ಕೇಂದ್ರಗಳ ಪಟ್ಟಿ ಮಾಡಿದ್ದೇವೆ. ಅವರಿಗೆ ಈ ದೀಪವನ್ನು ಕೊಡ್ತೇವೆ ಅಂತ ಹೇಳಿದಾಗ ಅವರು ಆಯಾಯ ಕೇಂದ್ರಗಳಿಗೆ ಬಂದು ಆ ದೀಪಗಳನ್ನು ತಗೊಂಡು ಹೋಗಬೇಕು. ಈಗ ಉದಾಹರಣೆಗೆ ನಾಳೆ ಬೆಳ್ಳಿಪಾಡಿ ಅಂತ ಹೇಳುವಂಥ ಊರಿಗೆ ಹೋದಾಗ ಅಲ್ಲೇ ಸುತ್ತಮುತ್ತಲಿರ್ತಕ್ಕಂಥ ನಾವು ಪಟ್ಟಿ ಮಾಡಿರ್ತಕ್ಕಂಥ ಕೇಂದ್ರಗಳಿಗೆ ನಮ್ಮ ಕಡೆಯಿಂದಲೇ ಕ್ಷೇತ್ರದ ಕಡೆಯಿಂದಲೇ ಹನುಮಗಿರಿ ಕ್ಷೇತ್ರ ಕಡೆಯಿಂದಲೇ ವಿಶೇಷವಾಗಿ ದೀಪವನ್ನು ನಾನು ಆ ದೀಪದ ತೋರಿಸ್ತೇನೆ. ವಿಶೇಷವಾಗಿರ್ತಕ್ಕಂಥ ದೀಪವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜ್ಯೋತಿಯ ಸಮೇತ ದೀಪವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಎರಡನೇದಾಗಿ ಅಲ್ಲಿಂದ ನಾವೇನು ಪಟ್ಟಿ ಮಾಡಿರ್ತಕ್ಕಂಥ ಸುಮಾರು 450 ಧಾರ್ಮಿಕ ಕೇಂದ್ರಗಳಿಂದ ನಂತರ ಮುಂದಕ್ಕೆ ಅದು ಪ್ರತಿ ಮನೆಗೆ ತಲುಪಬೇಕಾದ್ರೆ ಸುತ್ತಮುತ್ತಲ ಹತ್ತಿರದ ಪ್ರದೇಶಕ್ಕೆ ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾವುದೋ ಆಯಾಯ ಹಳ್ಳಿ ಪ್ರದೇಶಕ್ಕೆ ಯಾವುದೊಂದು ಬೈಲಿನ ಧಾರ್ಮಿಕ ಕೇಂದ್ರ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಸಂಘಟನೆ ನಮ್ಮ ಇವತ್ತು ಏನು ಸಮಿತಿ ಮಾಡಿದೆ ಅದು ಆ ಕಾರ್ಯವನ್ನು ಮಾಡ್ತಾ ಇದೆ. ಮತ್ತು ಅಲ್ಲಿಂದ ಮುಂದೆ ಪ್ರತಿ ಮನೆಗೆ ಆ ಜ್ಯೋತಿಯನ್ನು ಅವರೇ ಸ್ವಯಂವಾಗಿ ಕೊಂಡೋಗಬೇಕು ಅಂತ ಹೇಳುವಂಥ ನಮ್ಮ ವಿನಂತಿ. ಯಾಕೆಂತ ಕೇಳಿದರೆ ಇಷ್ಟು ಕಾರ್ಯವನ್ನು ಮಾಡಿದಾಗ ಅವರು ಈ ಕಾರ್ಯವನ್ನು ಇಲ್ಲಿ ಒಂದು ಅಳಿಲ ಸೇವೆ ಅಂತ ಹೇಳ್ತಾರೆ, ರಾಮನ ಕಾರ್ಯದಲ್ಲಿ ಅಳಿಲ ಸೇವೆ ವಿಶೇಷ. ಆ ಕಾರ್ಯವನ್ನು ನಮ್ಮೆಲ್ಲರ ಹಿಂದೂ ಸಮಾಜ ಮಾಡಬೇಕು. ಆ ಧಾರ್ಮಿಕ ಕೇಂದ್ರದಲ್ಲಿ ತಾವೇ ಆದ ಜ್ಯೋತಿಯನ್ನು ಮನೆಗಳಿಗೆ ತಲುಪಿಸಿ 11ನೇ ತಾರೀಕು ರಾಮತಾರಕ ಯಜ್ಞ ಯಾವಾಗ ಕೊನೆಗೊಳ್ಳುತ್ತೆ ಅಲ್ಲಿಯ ಬ್ರಹ್ಮಕಲಶೋತ್ಸವ ಅಂದರೆ 11ನೇ ತಾರೀಕಿಗೆ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಸಂಪನ್ನಗೊಳ್ಳುತ್ತದೆ. 12ನೇ ತಾರೀಕಿಗೆ ಜಾತ್ರೋತ್ಸವ ಇರುವಂಥದ್ದು. 11ನೇ ತಾರೀಕಿಗೆ ಆ ಬ್ರಹ್ಮಕಲಶೋತ್ಸವ ಸಂಪನ್ನಗೊಳ್ಳುವ ಸಮಯದ ತನಕ ಎಲ್ಲ ಹಿಂದೂ ಬಂಧುಗಳು ಈ ಜ್ಯೋತಿಯನ್ನು ನಂದಾದೀಪವಾಗಿ ಇರಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಾರ್ಥನೆ. ಮತ್ತು ನಾವು ಕೊಡುವಂಥ ಜ್ಯೋತಿಯಲ್ಲಿ ಅದು ನಂದಾದೀಪದ ಸ್ವರೂಪದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ನಾಡ್ದು ನಿಮಗೆ ಬಂದಾಗ ಗೊತ್ತಾಗತ್ತೆ, ಒಂದು ವಿಶೇಷವಾಗಿರ್ತಕ್ಕಂಥ ರಥ ಮತ್ತು ದೀಪದ ಜ್ಯೋತಿಯ ನಿರ್ಮಾಣ ನಮ್ಮ ಕಾರ್ಯಕರ್ತರೇ ಮಾಡಿರ್ತಕ್ಕಂಥದ್ದು. ಅದು ಮರದ ಕೆಲಸಗಳಿರ್ಬೋದು, ಅದರ ಫ್ರೇಮ್ ವರ್ಕ್ ಇರ್ಬೋದು, ಅಥವಾ ರಥದ ನಿರ್ಮಾಣ ಇರ್ಬೋದು, ನಮ್ಮೆಲ್ಲ ಕಾರ್ಯಕರ್ತರ ಸಂಕಲ್ಪ ಯೋಚನೆ ಮುಖಾಂತರನೇ ಆಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ರಾಮನ ಶಕ್ತಿ ಇದೆ, ಆಂಜನೇಯನ ಅನುಗ್ರಹ ಇದೆ ಅಂತೇಳಿ ಇದಕ್ಕೆ ಸಾಕ್ಷಿ. ಇದು ನಿರ್ಮಾಣ ಆಗಿದೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಯೋತಿಗೆ ತಾವೆಲ್ಲರೂ ಸ್ವಾಗತ ಮಾಡಬೇಕು. ಆ ಜ್ಯೋತಿಯನ್ನು ಮನೆಗಳಲ್ಲಿ ತುಂಬಿಕೊಳ್ಳಬೇಕು. ನಮ್ಮ ಹೃದಯ ಮಂದಿರದಲ್ಲಿ ಆ ಪ್ರಭೆಯನ್ನು, ಜ್ಞಾನದ ಜ್ಯೋತಿಯನ್ನು ಹಚ್ಚಬೇಕು ಅಂತ ಹೇಳುವಂಥದ್ದು ವಿನಂತಿ. ಓಕೆ, ಧನ್ಯವಾದಗಳು. ಬಹುಶಃ ನಿಮ್ಮೆಲ್ಲರ ಪ್ರಯತ್ನ ಜೊತೆಗೆ ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಮೂಲಕ ಒಂದು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು, ಎಲ್ಲರ ಪರಿಶ್ರಮದಿಂದ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನುವಂಥ ಯಶಸ್ವಿ ಆಗಲಿ. ಆ ಮೂಲಕ ಎಲ್ಲರ ಮನೆಗೆ ಶ್ರೀರಾಮ ಹಾಗೇನೆ ವೀರ ಮಾರುತಿಯ ಒಂದು ಜ್ಯೋತಿ ತಲುಪಲಿ, ಆ ಮೂಲಕ ಎಲ್ಲರ ಮನೆ ಬೆಳಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಧನ್ಯವಾದಗಳು. ಎಸ್, ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.